ತಿಕ್ಕಂಡಾ ಇದೀಗ ನಾವು ಶೇಖಮಲೆಯ ಮಡ್ಡಂಗಳದಲ್ಲಿದ್ದೇವೆ. ಮಡ್ಡಂಗಳದಲ್ಲಿ ನಿನ್ನೆ ಬೊಬ್ಬೆರಿದಂತಹ ಮಳೆಗೆ ಭಾರಿ ಗುಡ್ಡ ಕುಸಿತ ಆಗಿದೆ. ಈಗ ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನಿನ್ನೆ ಮಧ್ಯಾಹ್ನ ಇಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ಅದನ್ನ JCB ಯಂತ್ರದ ಮೂಲಕ ಇಲ್ಲಿನ ಮಣ್ಣನ್ನು ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೀಗ ಮತ್ತೆ ರಾತ್ರಿ ಸಮೇತ ಇಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಇದೀಗ ನಾವು ಈ ಶೇಖಮಲೆಯ ಮಡ್ಡಂಗಳದಲ್ಲಿ ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಇದೆ ಗುಡ್ಡ ಅಂತ ಹೇಳಿ. ಮತ್ತೆ ಮಳೆಗೆ ಇವತ್ತು ಮತ್ತೆ ಕುಸಿಯುವ ಸಾಧ್ಯತೆಯೂ ಹೆಚ್ಚಾಗಿದೆ. ಶೇಖಮಲೆಯ ಜಂಕ್ಷನ್ ನಿಂದ ಕೇವಲ ಒಂದು 200 ಮೀಟರ್ದಲ್ಲಿ ದೂರ ಗುಡ್ಡ ಕುಸಿತ ಆಗಿರುವಂತದ್ದು. ನಿನ್ನೆ ದಿನ ಅಲ್ಲೊಂದು ಆಯಿಲ್ ಮಿಲ್ ಇತ್ತು, ಅಲ್ಲೇ ಬದಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಮತ್ತೆ ರಾತ್ರಿ ಸಮೇತ ಅದೇ ಗುಡ್ಡ ಮತ್ತೆ ಕುಸಿತ ಆಗಿರುವಂತದ್ದು. ಇವತ್ತು ಸಮೇತ ಅಲ್ಲಿ JCB ಯಂತ್ರದ ಮೂಲಕ ಕುಸಿದಂತ ಮಣ್ಣನ್ನ ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ರಸ್ತೆಯಲ್ಲಿ 4-5 ಕಡೆ ಗುಡ್ಡ ಕುಸಿತ ಆಗಿದೆ. ಮೊನ್ನೆ 2 ದಿವಸ ವಿಪರೀತ ಮಳೆಯಿಂದ ಬೇಕಾದಷ್ಟು ಜಾಗದಲ್ಲಿ ಕೆಲವು ತಡೆಗೋಡೆಗಳ ಅವಶ್ಯಕತೆ ಇದೆ. ಗುಡ್ಡಗಳು ಕುಸಿತ ಆಗಿದೆ. ಕೆಲವು ಗುಡ್ಡ ಕುಸಿತ ಆಗಿ ಮನೆಯ ಮೇಲೆ ಬಿದ್ದಿದೆ. ಕೆಲವು ಮನೆಯೂ ಕೂಡ ಬಿದ್ದಿದೆ. ಸುಮಾರು ಒಂದು 25ರಿಂದ 40 ಕೋಟಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಆಗಿದೆ, ಡ್ಯಾಮೇಜ್ ಆಗಿದೆ. ತಡೆಗೋಡೆಗೆ ಒಂದು 25-30 ಕೋಟಿ ರೂಪಾಯಿ ಬೇಕಾಗಿ ಮಾಡಬೇಕು, ಅವಶ್ಯಕತೆ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜಾಗ್ರಫಿಕಲ್ ನೇಚರ್ ನಿಮಗೆ ನೋಡಿದೆ. ಎಲ್ಲ ರೆಸ್ಟೋರೆಂಟ್ ಈಗಾಗಲೇ ಮನೆ ಖರ್ಚು ಮಾಡಿ ಊಟವನ್ನು ಕಟ್ಟಿ ಮನೆ ಕಟ್ಟಬೇಕಾಗಿದೆ. ಬೇರೆ ಕಡೆ ಮನೆಗೆಲ್ಲ ತೊಂದರೆ ಆಗಿದೆ. ಎಲ್ಲ ಕಡೆ ಆದಷ್ಟು ಜಿಲ್ಲಾಡಳಿತ ಸರ್ಕಾರ ಎಲ್ಲ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಸುಮಾರು 10-20 ಮನೆಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿದೆ. ಉಪ್ಪಿನಂಗಡಿಯಲ್ಲಿ ಗಂಜಿ ಕೇಂದ್ರವನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದೆ. ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಆದರೂ ಮುಂಜಾಗ್ರತಾ ಕ್ರಮ ಅಂತ ಅದನ್ನೆಲ್ಲ ಮಾಡಿದೆ. ಇನ್ನೂ ಕೂಡ ರಸ್ತೆ ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಅದನ್ನು ರಸ್ತೆಗೆ ಮಣ್ಣು ಬಿದ್ದಿದೆ, ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ವಲ್ಪ ಕೆಲಸ ಇರುವಂಥದ್ದು. ಮಳೆ ಕಡಿಮೆ ಆಗಿದೆ, ಇನ್ನು ಮುಂದೆ ತೊಂದರೆ ಆಗಲಿಕ್ಕಿಲ್ಲ. ವರುಣನ ಕೃಪೆ ಇರ್ಬೋದು ನಮಗೆ, ಆದರೂ ತೊಂದರೆ ಆಗುವಂಥ ಪರಿಸ್ಥಿತಿ ಏನು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಕೆಲಸಗಳನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ತಡೆಗೋಡೆಯ ಬಗ್ಗೆ ಕೂಡ ನಾನು ನಾಳೆ ಮುಖ್ಯಮಂತ್ರಿಯನ್ನು, ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು, ನಮ್ಮ ಕಂದಾಯ ಮಂತ್ರಿಗಳು 3 ಜನರನ್ನು ನಾಳೆ ಭೇಟಿ ಮಾಡ್ತೇನೆ. ಅವರಿಗೆ ಮನವಿಯನ್ನು ಕೊಡ್ತೇನೆ. ತಡೆಗೋಡೆಗಳಿಗೆ ನನಗೆ ಕನಿಷ್ಠ ಒಂದು 25ರಿಂದ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಜನಗಳ ಪರವಾಗಿ ಜನಗಳ ನೋವು ಏನಿದೆ, ಈಗ ಅವ್ರಿಗೆ ತಡೆಗೋಡೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಇನ್ನು ತಡೆಗೋಡೆಗೆ ಬೇಕಿದ್ರೆ 5 ಲಕ್ಷ, 10 ಲಕ್ಷ, 15 ಲಕ್ಷ ರೂಪಾಯಿ ಅವರು ಇರುವಂಥ ಮನೆಯಾಗಿಯೇ 2 ಲಕ್ಷ, 3 ಲಕ್ಷದಲ್ಲಿ ಕಷ್ಟದಲ್ಲಿ ಜೀವನ ಮಾಡುವರು. ಹೌದು, ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀನಿ, ಅನುದಾನವನ್ನು ತರುವ ಪ್ರಯತ್ನವನ್ನು ಮಾಡ್ತೀನಿ. ಸರಿ, ಇಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು ಮಾತ್ರ ಅಲ್ಲ, ಈ ಗುಡ್ಡದ ಮೇಲೆ ಇಲ್ಲೇ ಪಕ್ಕದಲ್ಲಿ ಬೃಹತ್ ಆಕಾರದ ಮರ ಒಂದಿದೆ ಸರ್. ಅಲ್ಲಿ ಕೆಳಗಡೆ ವಿದ್ಯುತ್ ಕಂಬ ಇದೆ, ತಂತಿ ಇದೆ. ಅದೀಗ ಯಾವಾಗ ಮತ್ತೆ ಗುಡ್ಡ ಕುಸಿತ ಆಗ್ತದೆ ಅಂತ ನಿರೀಕ್ಷೆಯಾಗಿಲ್ಲ. ಆ ಮರವನ್ನು ಸಹಿತ ತೆರವುಗೊಳಿಸುವಂಥ ಕಾರ್ಯಾಚರಣೆಯಲ್ಲಿ ಸದ್ಯದಲ್ಲಿ ತಾವು ಮಾಡಲಿಕ್ಕೆ ಒಂದು ಸೂಚನೆಯನ್ನು ಕೊಡ್ತೀರಾ? ಈಗ ಅರಣ್ಯ ಇಲಾಖೆಯವರಿಗೆ ಸೂಚನೆ, ಯಾವುದೆಲ್ಲ ಡೇಂಜರಸ್ ಪೊಸಿಷನ್ ಇದೆ ಅದನ್ನೆಲ್ಲ ತೆರವುಗೊಳಿಸಿ ಹೆಚ್ಚಿನ ಮರವನ್ನು ಕಟ್ಟು ಮಾಡಲಿದ್ದು ಸರಿಯಲ್ಲ. ನಾಶ ಅಂದರೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಅದರ ಕೊಂಬೆಗಳನ್ನು ತೆಗಿಬೇಕು. ಅವಶ್ಯಕತೆ ಇದ್ದಲ್ಲಿ ಮರ ಕಟ್ಟು ಮಾಡುವಂಥ ಕೆಲಸಗಳು ಆಗಬೇಕು. ಅವರಿಗೆ ಕೂಡ ಎಚ್ಚರಿಸಬೇಕು. ಮತ್ತು ಈ ರಸ್ತೆ ಮುಂದಿನ ದಿವಸದಲ್ಲಿ 4 ಲೇನ್ ಆಗ್ತದೆ. ಈಗಲೇ ಇದು ನೇಷನಲ್ ಹೈವೇ